ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. ನಾವು ಉಪ್ಪಿನಂಗಡಿಯಲ್ಲಿ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಕ್ರಾಸ್ ಕಂಟ್ರಿ ಸ್ಪರ್ಧೆಯನ್ನು ಇದೇ ತಿಂಗಳ 19ರಂದು ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡ್ತಾಯಿದ್ದೇವೆ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರ ಮಟ್ಟದ ಕ್ರಾಸ್ ಕಂಟ್ರಿ ರೇಸನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಸುಮಾರು ನಿಮಗೆ ಗೊತ್ತಿರುವ ಹಾಗೆ ಸುಮಾರು 1,000 ಕ್ರೀಡಾಪಟುಗಳು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿರುವಂಥ ಇಡೀ ದೇಶದಲ್ಲಿರುವ ಕ್ರೀಡಾಪಟುಗಳು, ಆಯ್ಕೆಯಾದ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 500 ಅಧಿಕಾರಿಗಳು, ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯದಿಂದ ಕ್ರೀಡಾಪಟುಗಳು ಬರುವಾಗ ಅವರ ಜೊತೆ ಅಲ್ಲಿಂದ ಅಧಿಕಾರಿಗಳು ಕೂಡ ಬರ್ತಾರೆ. ಸುಮಾರು 1,500 ಜನರು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಇವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸುವ ಜವಾಬ್ದಾರಿ ನಮ್ಮ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪದವಿ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂಥ ಅಧ್ಯಕ್ಷನಾಗಿ ನಾನಿದ್ದೇನೆ. ಕಾರ್ಯಾಧ್ಯಕ್ಷ ಚಂದ್ರಾಜ್ ಶೆಟ್ಟಿ ಇದ್ದಾರೆ. ಮತ್ತು ಅಲ್ಲೊಂದು ಕಮಿಟಿ ಊರಿನವರನ್ನು ಎಲ್ಲ ಸೇರಿ ಡಾಕ್ಟರ್ ರಾಜಾರಾಮ್ ಇದ್ದಾರೆ, ಪ್ರಿನ್ಸಿಪಾಲ್, ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಾಲ್ರು ಪಿ ಟಿ ಇದ್ದರು, ಪ್ರವೀಣ್, ಇವರೆಲ್ಲ ಸೇರಿ ಒಂದು ಕಮಿಟಿಯನ್ನು, ಊರಿನವರನ್ನೆಲ್ಲ ಸೇರಿ ಒಂದು ಕಮಿಟಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅವರು ಕೂಡ ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 25 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಡ್ತೇನೆ ಅನ್ನುವ ಭರವಸೆಯೊಂದಿಗೆ ಅನುದಾನಕ್ಕಾಗಿ ಮಂಜೂರಾತಿಗೆ ಕಳಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದು ಇನ್ನೂ ನಮ್ಮ ಕೈ ಸೇರಿಲ್ಲ, ಮಂಜೂರಾತಿಯ ಹಂತದಲ್ಲಿದೆ. ಸರ್ಕಾರ ಮತ್ತು ಪ್ರೈವೇಟ್ ಅಂದರೆ ಕೆಲವು ಉದ್ಯಮಿಗಳ ಸಹಕಾರದೊಂದಿಗೆ ಈ ಕ್ರೀಡೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಎಲ್ರಿಗೂ ಅವರಿನ ವಸತಿ ಯೋಜನೆಗಾಗಿ, ಅವರಿಗೆ ವಸತಿಗಾಗಿ ಆ ಸುತ್ತಮುತ್ತಲಿನ ಶಾಲೆಗಳನ್ನು ಇವಾಗಲೇ BO ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿ 2 ದಿವಸ ಆ ಶಾಲೆಯನ್ನು ಕೊಡಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದೀವಿ. ಎಲ್ಲ ಈ ನಮ್ಮ ಕ್ರೀಡಾಪಟುಗಳು ಸುಮಾರು 1 ವಾರದ ಮೊದಲು ಉಪ್ಪಿನಂಗಡಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಕ್ರಾಸ್ ಕಂಟ್ರಿ ರೇಸ್ ಅಂತ ಹೇಳಿದ್ರೆ ಅವರು ಕನಿಷ್ಠ 3-4 ದಿವಸ ಅಲ್ಲಿ ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇದ್ದರಿಂದ 1 ವಾರದಿಂದ ಪ್ರತಿ 1,000 ಜನ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾಗುವಂಥ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿಯ ಅವರಿಗೆ ವಹಿಸಿಕೊಟ್ಟಿದ್ದೀವಿ. ಅದಕ್ಕೆ ಬೇಕಾಗುವಂಥ ಕೆಲವು ವ್ಯವಸ್ಥೆಗಳನ್ನು, ಪರಿಕರಗಳನ್ನೆಲ್ಲ ನಾವು ಆಹಾರ ಪದಾರ್ಥಗಳನ್ನೆಲ್ಲ ಸುಬ್ರಹ್ಮಣ್ಯದಿಂದ, ಸೌತಡ್ಕದಿಂದ, ಮಹಾಲಿಂಗೇಶ್ವರ ದೇವಸ್ಥಾನದಿಂದೆಲ್ಲ ತಗೊಂಡಿದ್ದೀವಿ. ಒಟ್ಟಿನಲ್ಲಿ ಜನರನ್ನೆಲ್ಲ ಸೇರಿಸಿಕೊಂಡು ಸರಕಾರದ ಸಹಯೋಗದೊಂದಿಗೆ ಈ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾಯಿದ್ದೀವಿ. 1,000 ಬೆಡ್ ಎಲ್ಲ ಉಡುಪಿಯಿಂದ ತರ್ತಾ ಇದ್ದೀವಿ. 1,000 ಬೆಡ್ಡು ಇವರಿಗೆ ಮಲಗಲಿಕ್ಕೆ ಅವರಿಗೆ ಬೇಕಾಗುವಂಥದ್ದು. 19ನೇ ತಾರೀಕಿನಂದು ನಮ್ಮ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಬಂದು ಕಾರ್ಯಕ್ರಮ 4 ಗಂಟೆಗೆ ಆರಂಭ ಆಗ್ತದೆ. 5:30ಕ್ಕೆ ಸಭಾ ಕಾರ್ಯಕ್ರಮ ಮಾಡುವ ಮುಖಾಂತರ ಅವತ್ತೇ ಕಾರ್ಯಕ್ರಮ ಮುಗಿಯಿದೆ. ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಬರ್ತಾರೆ. ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ. MP ಬ್ರಿಜೇಶ್ ಚೌಟ ಅವರು ಮತ್ತು ನಮ್ಮ VC ಪ್ರೊಫೆಸರ್ ಧರ್ಮ ಅವರು ಕೂಡ ಇದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗ್ತಿರುವಂಥ, ಅದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ನಡೆಸಿರುವಂಥದ್ದು. ಎಲ್ಲ ಅವಕಾಶಗಳು ಬಂದಂದರೆ ಇಲ್ಲಿ ಕೂಡ
ಜನ ಬರಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕಿದ್ರೆ ಜನ ಬಂದು ನೋಡುವಂಥದ್ದಾಗಬೇಕು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮಾತ್ರ ಇಡೀ ದೇಶದ ಜನ ಇಲ್ಲಿ ಬರುವಂಥ ಒಂದು ಅವಕಾಶ ಸೃಷ್ಟಿಯಾಗ್ತದೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳೋದು, ನಮ್ಮ ಆಚಾರ ವಿಚಾರಗಳಲ್ಲಿ ಅವರನ್ನು ತಿಳಿಸುವಂಥದ್ದು, ಅವರಿಗೆ ನಮ್ಮ ಆಹಾರ ಪದ್ಧತಿಗಳನ್ನು ತಿಳಿಸುವಂಥದ್ದು, ನಮ್ಮಲ್ಲಿರುವಂಥ ದೇವಾಲಯ ಮಂದಿರ ಇದಕ್ಕೆಲ್ಲ ಭೇಟಿ ಕೊಡುವಂಥ ಎಲ್ಲ ವಿಚಾರಗಳಿಗೂ ಕೂಡ ಅವರಿಗೆ ಒಬ್ಬೊಬ್ಬರಿಗೆ 10 ಜನರಿಗೆ ಒಬ್ಬೊಬ್ಬರ ತಂಡವನ್ನು ಮಾಡಿ ಅವರಿಗೆ ಉಸ್ತುವಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆನಂತರ ಅವರು 1-2 ದಿವಸ ಇಲ್ಲಿ ಇರಬೇಕಿದ್ದರೂ ಅವರಿಗೆ ದೇವಸ್ಥಾನಗಳ ಭೇಟಿ ಬೇರೆಲ್ಲದಕ್ಕೂ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ಒಟ್ಟಿನಲ್ಲಿ ದೇಶ ಮಟ್ಟದ ಒಂದು ಕ್ರೀಡೆಯನ್ನು ಉಪ್ಪಿನಂಗಡಿಯಲ್ಲಿ ಆಯೋಜನೆ ಮಾಡುವ ಮುಖಾಂತರ ಉಪ್ಪಿನಂಗಡಿಯ ಪರಿಚಯವನ್ನು ಇಡೀ ದೇಶಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಖರ್ಚುಗಳಿದೆ, ಆದರೂ ನಾವು ಅದನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಊರಿನ ಎಲ್ಲ ಜನರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಮಾಧ್ಯಮದ ಮುಖಾಂತರ ಇದನ್ನು ಇಡೀ ಎಲ್ರಿಗೂ ತಿಳಿಸುವುದರ ಜೊತೆಗೆ ಶಾಲಾ ಮಕ್ಕಳು ಕೂಡ ಇದನ್ನು ನೋಡಲಿಕ್ಕೆ ಬರಬೇಕು. ಆ ಮೂಲಕ ಇಂಥ ಅವಕಾಶಗಳು ಎಲ್ಲಿಯೂ ಸಿಗುವುದಿಲ್ಲ. ರಾಷ್ಟ್ರ ಮಟ್ಟದ ಕ್ರೀಡೆ ಅಂತ ಹೇಳಿದರೆ ಇದನ್ನು ನೋಡುವುದೇ ಒಂದು ಚಂದ. ಅದನ್ನು ಎಲ್ಲ ಸ್ಪೋರ್ಟ್ಸ್ ಏನು ಇಂಟ್ರೆಸ್ಟ್ ಇರುವಂಥವರು ಎಲ್ಲ ಇದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬರಬೇಕು. ಇವುಗಳೆಲ್ಲ ಶಾಲೆಯ ಮಕ್ಕಳಿಗೆ ನಾವು BO ಮುಖಾಂತರ ಮಾಹಿತಿಯನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಮುಖಾಂತರ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಸ್ಪೋರ್ಟ್ಸಲ್ಲಿ ಅವರು ಕೂಡ ಇದರಲ್ಲಿ ಬಂದು ಅವರು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಏನಿಲ್ಲ ಯೂನಿವರ್ಸಿಟಿಯಲ್ಲಿ ಸೆಲೆಕ್ಟ್ ಆದವು ಸೆಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ನಿಲ್ಲುವುದಿಲ್ಲ. ಈ ಕ್ರಾಸ್ ಕಂಟ್ರಿ ತನ್ನು ಗೌರ್ಮೆಂಟ್ ಇಷ್ಟವರೆಗೆ ಯಾರೂ ಮಾಡಲಿಲ್ಲ. ಅಷ್ಟೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಒಂದು ಇವೆಂಟ್ ಅಂದರೆ ನ್ಯಾಷನಲ್ ಕ್ರಾಸ್ ಕಂಟ್ರಿ ರೇಸನ್ನು ಮಾಡೋದು ಇದು ಮೊದಲನೇ. ಯಾರು ಕೂಡ ವಹಿಸ್ಕೊಳ್ಳಿಲ್ಲ, ಪ್ರೈವೇಟ್ ಕಾಲೇಜುಗಳು ಮಾತ್ರ ಮಾಡ್ತಾರೆ. ಸಾರ್ವಜನಿಕ ವಲಯದಲ್ಲೂ ಪೂರಕವಾದ ಸ್ಪಂದನೆ ಇದೆ. ರೋಟರಿ ಸಮುದಾಯ ಭವನ ಮತ್ತು ಗಾಣಿಗ ಸಮುದಾಯ ಭವನದವರು ಅವರು ಕೂಡ ಅಕಾಮಿಡೇಷನ್ಗೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಎಷ್ಟು ಬಹುಮಾನಗಳು ಬಹುಮಾನ ಆ ರೀತಿ ಇಲ್ಲ ಯೂನಿವರ್ಸಿಟಿಯಲ್ಲೆಲ್ಲ. ಬಹುಮಾನ ಅಂತೂ ಅದೇನಂದರೆ 60ರಲ್ಲಿ ಇವರೆಲ್ಲ ಬಹುಮಾನ ಕೊಡ್ತಾರೆ. ಹಾಗೆ ಅದೇನೋ 25,000 15,000 10,000 ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಏನಾದರೂ ಇದೆ ಅಂತ. ಮತ್ತು ಶೀಲ್ಡ್ ಆಮೇಲೆ ಫಸ್ಟ್ 10 ಮೆಂಬರ್ಸಿಗೆ ಒಂದು ವಾಚ್ ಟೈಪ್ ಏನೋ ಕೊಡ್ತಾರೆ. ಫಸ್ಟ್ 10 ಮೆಂಬರ್ಸ್ ಅಲ್ಲೆಲ್ಲ ನಮ್ಮ ಯೂನಿವರ್ಸಿಟಿಯಲ್ಲೆಲ್ಲ ಇದಿಲ್ಲ, ಗೌರ್ಮೆಂಟಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ. ಕೆಲವರು ಅವರಿಗೆ ಬೇಕಾಗೋದು ಅಡ್ಜಸ್ಟ್ಮೆಂಟಿಗೆ ಹೋಟೆಲ್ಗಳಲ್ಲಿ ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಹೋಟೆಲ್ ಬುಕ್ ಮಾಡಿದೆ ಎಲ್ಲ ಹೋಟೆಲ್ ಇದೆಲ್ಲ ಹಾಲ್ ಎಲ್ಲ ಬುಕ್ ಮಾಡಿದೆ. ಏನಾದರೂ ಈಗ ಪ್ರಾಬ್ಲಮ್ ಅಂದರೆ ಅವತ್ತು ಮದುವೆ ಇದೆ, 18ಕ್ಕೆ 17ಕ್ಕೆ ಮದುವೆ ಇದೆ. ಹಾಗೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಬಂದದ್ದು HM ಇದೆಲ್ಲ ಹಾಲ್ ಎಲ್ಲ ಕೊಡ್ತಾರೆ. ಒಂದು ಹಾಲ್ ಸಿಕ್ಕಿದೆ, ಗಾಣಿಗ ಸಭಾಭವನ ಮತ್ತು ರೋಟರಿ ಸಮುದಾಯ ಭವನ. ಚರ್ಚಿನವರು ಕೊಡ್ತಾ ಇದ್ದಾರೆ, ಚರ್ಚ್ ಹಾಲ್ ಸಿಕ್ಕಿದೆ. ಮಸೀದಿಯವರು ಸಹ ಕೊಡ್ತಾ ಇದ್ದಾರೆ ಎಲ್ಲ ಹಾಲ್. ಶಾಲೆಗೆ ಇಫೆಕ್ಟ್ ಆಗೋದು 19ನೇ ತಾರೀಕಿಗೆ ಒಂದು, 20ಕ್ಕೆ ಮಧ್ಯಾಹ್ನಕ್ಕಾಗುವಾಗ ನಾವು ಅದನ್ನು ಸೆಟ್ರೇಟ್ 2 ದಿವಸ ಮಾತ್ರ. ಇದೊಂದು ಆಯ್ತಲ್ಲ, ಬೇರೆ ಏನಾದರೂ ಇದೆ ಮಾತಾಡಲಿಕ್ಕೆ ಹೇಳಲಿಕ್ಕೆ ಇನ್ಫಾರ್ಮೇಷನ್? Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.